ಸತ್ಯದ ತುಳುವೆರೆ ರಿಜಿಸ್ಟರ್ಡ್ ಉಡುಪಿ ಮಂಗಳೂರು ಇವರ ಪ್ರಾಯೋಜಕತ್ವದಲ್ಲಿ ರಕ್ತನಿಧಿ ಉಡುಪಿ ಜಿಲ್ಲಾ ಆಸ್ಪತ್ರೆ ಮತ್ತು ಹಲವಾರು ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಡಿಸೆಂಬರ್ 20ರಂದು ವಿದ್ಯಾವರ್ಧಕ ಹೈಸ್ಕೂಲ್ ಪಾಂಗಳದಲ್ಲಿ ಬೆಳಗ್ಗೆ 8ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ. ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಉದ್ಘಾಟನಾ ಸಮಾರಂಭ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವು ನಡೆಯಲಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಹೇಶ್ ಶೆಟ್ಟಿ ತಿಮರೋಡಿ, ಸಂಸ್ಥಾಪಕರು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಬೆಳ್ತಂಗಡಿ ತಾಲೂಕು ಇವರು ನೆರವೇರಿಸಲಿದ್ದಾರೆ. ಹಾಗೂ ಶ್ರೀ ಉಮೇಶ್ ಮಿಜಾರು ಚಲನಚಿತ್ರ ನಟರು, ಶ್ರೀ ಪ್ರವೀಣ್ ವಾಲ್ಕೆ ಕಾರ್ಕಳ, ಶ್ರೀ ದೀಪು ಶೆಟ್ಟಿಗಾರ್ ಸಾಮಾಜಿಕ ಕಾರ್ಯಕರ್ತರು, ಶ್ರೀ ಮಿಥುನ್ ಕಲ್ಲಡ್ಕ ಸಂಚಾಲಕರು ಬಜರಂಗದಳ ವಿಟ್ಲ, ಶ್ರೀ ವೀರಪ್ಪ ಜಿಲ್ಲಾಧ್ಯಕ್ಷರು ಹಿಂದೂ ಯುವ ಸೇನೆ ಮಂಗಳೂರು, ಶ್ರೀ ಸಾಯಿ ರಕ್ಷಿತ್ ನೋಂಡ ಮಾಲಕರು ಪರಾಶಕ್ತಿ ಟ್ರಾನ್ಸ್ಪೋರ್ಟ್ ಮಂಗಳೂರು, ಶ್ರೀ ಗಿಲ್ಬರ್ಟ್ ಬ್ರಗಾಂಜ ಮಾಜಿ ಯೋಧರು ಭಾರತೀಯ ಸೇನೆ ಪ್ರಾಂಶುಪಾಲರು ಸೈಂಟ್ ಮೇರೀಸ್ ಐಟಿಐ ಉಡುಪಿ, ಶ್ರೀ ರಾಜೇಶ್ ರಾವ್ ಅಧ್ಯಕ್ಷರು ಪಾಂಗಳ ಇನ್ನಂಜೆ ಕೋಆಪರೇಟಿವ್ ಅಗ್ರಿಕಲ್ಚರ್ ಸೊಸೈಟಿ ಲಿಮಿಟೆಡ್, ಶ್ರೀ ನವೀನ್ ಅಮೀನ್ ಶಂಕರಾಪುರ ಅಸಿಸ್ಟೆಂಟ್ ಗವರ್ನರ್ ರೋಟರಿ ಜಿಲ್ಲೆ, ಶ್ರೀ ಪಿ ಸುರೇಶ್ ರಾವ್ ಪಟೇಲ್ ಹೌಸ್ ಪಾಂಗಳ ಇವರ ಗೌರವ ಉಪಸ್ಥಿತಿ ಇದೆ. ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀನಿವಾಸಗೌಡ ಕಂಬಳ ಕ್ಷೇತ್ರ, ಶ್ರೀಮತಿ ರೇಣುಕಾ ಕಣಿಯೂರ್ ನಿರೂಪಣಾ ಕ್ಷೇತ್ರ, ಶ್ರೀ ಚಂದ್ರಕಾಂತ ಲಕ್ಷ್ಮೀನಗರ ರಕ್ತದಾನಿ ಹಾಗೂ ಕೊರೋನಾ ವಾರಿಯರ್ಸ್, ಶ್ರೀ ರಾಯನ್ ಫೆರ್ನಾಂಡಿಸ್ ರಕ್ತದಾನಿ ಕುರ್ಕಾಲು, ಶ್ರೀ ಸತೀಶ್ ಸಾಲ್ಯಾನ್ ಮಣಿಪಾಲ ರಕ್ತದ ಆಪದ್ ಬಾಂಧವ, ಶ್ರೀ ರೋವಿನ್ ಪಾಲನ್ ರಕ್ತದಾನಿ ಬಡನಿಡಿಯೂರು, ಶ್ರೀ ದಿನೇಶ್ ಬಾಂಧವ್ಯ ಸಂಸ್ಥಾನ ಪರಿಸರ ಪ್ರೇಮಿ ರಕ್ತದಾನಿ, ಶ್ರೀಮತಿ ಆಶಲತಾ ಸೋನ್ಸ್ ಗಿಡಮೂಲಿಕಾ ತೈಲ ತಯಾರಕರು ಇವರೆಲ್ಲರನ್ನು ಸನ್ಮಾನಿಸಲಾಗುವುದು. ಇದರ ಜೊತೆಗೆ ಲಕ್ಕಿ ಡಿಪ್ ಡ್ರಾ ಕಾರ್ಯಕ್ರಮ ಹಾಗೂ ಸೆಲ್ಫಿ ವಿತ್ ಗೋಮಾತಾ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಲಿದೆ. ಬನ್ನಿ, ಒಂದು ಹನಿ ರಕ್ತವನ್ನು ನೊಂದ ಮೊಗದ ಜೀವಕ್ಕೆ ದನಿಯಾಗಿಸೋಣ. ಉಸಿರಿಗೊಂದು ಪುನರ್ಜನ್ಮ, ಜೀವಕ್ಕೊಂದು ಮರುಜನ್ಮ ನೀಡೋಣ ಎಂಬ ಆಶಯದೊಂದಿಗೆ ನಾವು ತಮ್ಮ ಆಗಮನದ ನಿರೀಕ್ಷೆಯಲ್ಲಿ ಪದಾಧಿಕಾರಿಗಳು ಸತ್ಯದ ತುಳುವೇರ್ ರಿಜಿಸ್ಟರ್ಡ್ ಉಡುಪಿ ಮತ್ತು ಮಂಗಳೂರು ಹಾಗೂ ಪದಾಧಿಕಾರಿಗಳು ಸತ್ಯದ ತುಳುವೇರ್ ಮಹಿಳಾ ಘಟಕ ರಿಜಿಸ್ಟರ್ಡ್ ಉಡುಪಿ ಮಂಗಳೂರು